ನಾಳೆ ನಮ್ಮ ಪ್ರಿಯಾಪಟ್ಟ ತಾಲೂಕು ಬೆಟ್ಟಪುರ ಗ್ರಾಮಕ್ಕೆ ನಮ್ಮ KPCC ರಾಜ್ಯಾಧ್ಯಕ್ಷರಾದ DK ಶಿವಕುಮಾರ್ ಅವರು ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಟೀಮ್ ಮಾಡಿಕೊಂಡು ಪ್ರಜಾಧ್ವನಿ ಯಾತ್ರೆ ಅಂತ ಹಮ್ಮಿಕೊಂಡಿದ್ದಾರೆ. ಹಾಗೆ ಈಗ ಇವತ್ತು ಹುಣಸೂರು ಮತ್ತು SD ಕೋಟೆ ಅಲ್ಲೂ ಕೂಡ ಪ್ರಚಾರ ಮಾಡ್ಕೊಂಡು ಬಂದಿದ್ದಾರೆ. ನಾಳೆ KR ನಗರ ಮುಗಿಸಿಕೊಂಡು ನಮ್ಮ ಪ್ರಿಯಾಪಟ್ಟ ತಾಲೂಕು ಬೆಟ್ಟಪುರ ಗ್ರಾಮಕ್ಕೆ ಪ್ರಜಾಧ್ವನಿ ಯಾತ್ರೆಗೆ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಆಗಮಿಸ್ತಾ ಇದ್ದಾರೆ. ಅವ್ರ ಜೊತೆ UT ಖಾದರ್ ಅವರು, G ಪರಮೇಶ್ವರ್ ಅವರು, KH ಮುನಿಯಪ್ಪರವರು ಎಲ್ಲ ನಮ್ಮ ರಾಜ್ಯದ ಕಾಂಗ್ರೆಸ್ ಹಿರಿಯ ನಾಯಕರು ಬೆಟ್ಟಪುರ ಗ್ರಾಮಕ್ಕೆ ಆಗಮಿಸ್ತಾ ಇದ್ದಾರೆ. ಆದ್ದರಿಂದ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ತಾಲೂಕಿನ ಜನರು ಕೂಡ ಬರುವ ನಿರೀಕ್ಷೆ ಇದೆ. ಸರಿಸುಮಾರು 15,000 ಜನ ಸೇರುವ ನಿರೀಕ್ಷೆ ಇದೆ. ಹಾಗೆ ಇಲ್ಲಿ ನಾವು ಎಲ್ಲ ಗೊರಳ್ಳಿ ಗ್ರಾಮಕ್ಕೆ ಬಂದು ಗೊರಳ್ಳಿ ಗ್ರಾಮಸ್ಥರನ್ನು ಕೂಡ ನಾನು ಇಲ್ಲಿ ಆಹ್ವಾನ ಮಾಡಿದ್ದೀನಿ. ಅವರು ಕೂಡ ಭಾಳ ಉತ್ಸಾಹದಿಂದ ನಾವೆಲ್ಲ ಬರ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ